ಅರ್ಜಿ ಹಾಕಿಲಿ ತಿಂಗಳು 1.5 ತಿಂಗಳು ಆಗ್ತಾ ಬರ್ತೈತೆ. ಹಿಂಗೆ ಹೋಗ್ಬಿಟ್ರೆ ಹೆಂಗೆ ನಾವೇನು ಮಾಡಬೇಕು? ಹಿಂಗೆ ನಾವೆಲ್ಲ ಕೆಲಸ ಕೆಡಿಸ್ಕೊಂಡು ಬಂದಿದ್ದೀವಲ್ಲ, ನಾವು ಹೋಗಲ್ಲ. ಅದು ಯಾರು ಯಾವಾಗ ಬರ್ತಾರೋ ಬರಲಿ, ನಾವು ಹೋಗಲ್ಲ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಕೊತ್ತೂರು ಗ್ರಾಮದ ಶ್ರೀನಿಧಿ ಮಹಿಳಾ ಸ್ವಸಹಾಯ ಸಂಘ ಮತ್ತು ವಿವಿಧ ಗ್ರಾಮಗಳಿಂದ ಪಂಚಾಯಿತಿಯಲ್ಲಿ ಇಂದು MGNREG ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು 1-2 ತಿಂಗಳಿಂದ ಅರ್ಜಿ ಸಲ್ಲಿಸಿದ್ದು, ಇದುವರೆಗೂ ಗ್ರಾಮ ಪಂಚಾಯಿತಿ ಅಧಿಕಾರಿ ಸುದರ್ಶನ್ ಯಾವುದೇ ಮಾಹಿತಿ ನೀಡಿರುವುದಿಲ್ಲ. ಈ ಸಂದರ್ಭದಲ್ಲಿ ಕೊತ್ತೂರು ಗ್ರಾಮದ ಶ್ರೀನಿಧಿ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಗಂಗಮ್ಮ ಮಾತನಾಡಿ, ಪಂಚಾಯಿತಿಯ ಯಾವ ಅಧಿಕಾರಿಗಳು ಸಿಕ್ಕಿಲ್ಲ, ಆದ್ದರಿಂದ ನಾವು ಮುತ್ತಿಗೆ ಹಾಕಿದ್ದೇವೆ. ಕೊತ್ತೂರು ಗ್ರಾಮದಲ್ಲಿ ಎಲ್ಲ ಬೀದಿಗಳಲ್ಲಿ ಚರಂಡಿಗಳಾಗಿದ್ದು, ನಮ್ಮ ಸಂಘದವರಿಗೆ ಯಾರೂ ಸಹ ವಿಷಯ ತಿಳಿಸಿಲ್ಲ. ಕೊತ್ತೂರು ಗ್ರಾಮದಲ್ಲಿ ಹಲವು ಮುಖಂಡರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ JCP ಮೂಲಕ ಕೆಲಸ ನಿರ್ವಹಿಸಿದ್ದಾರೆ ಎಂದು ಆರೋಪಿಸಿದರು. ಈ ನಮ್ಮ ಚೀಕಾಪುರ ಗ್ರಾಮ ಪಂಚಾಯತಿಯಲ್ಲಿ ಕೊತ್ತೂರು ಗ್ರಾಮ ಮತ್ತು ರೇಣಪುರ ಗ್ರಾಮಸ್ಥರು ಈ ನಮ್ಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದರೆ ನಮ್ಮ ಹೆಸರು ಗಂಗಮ್ಮ ಅಂತ ಸರ್. ಶ್ರೀಶಕ್ತಿ ಸಮಿತಿಯಿಂದ ನಮ್ಮ ಸಂಘದಲ್ಲಿ 13 ಜನ ಇದ್ದೀವಿ. 13 ಜನನು ಕೂಲಿ ಕಾರ್ಡ್ ತೊಗೊಂಡೋಗಿ ಪಂಚಾಯತ್ ಆಫೀಸಲ್ಲಿ ಎನರ್ಜಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀವಿ. 9ನೇ ತಿಂಗಳಲ್ಲೇ ಅಪ್ಲೈ ಮಾಡಿದ್ದೀವಿ. 1.5 ತಿಂಗಳಾಯಿತು, ಇನ್ನೂ ಏನು ಹೇಳಲಿಲ್ಲ. ಆವಾಗಲೇ ಇದ್ರ ಮುಂಚೆನೇ 1.5 ತಿಂಗಳ ಮುಂಚೆನೇ ನಾವು ಅಲ್ಲೆಲ್ಲ ಬಂದು 2-3 ಸತಿ ಹೋಗಿದ್ದೀವಿ. ಪಿ ಡಿ ಎಲ್ಲ ಇಲ್ದಿದ್ದಾರೆ ರಂಗನಾಥನ. ಇವತ್ತು ಬಂದಿದ್ದೀವಿ, ಇವತ್ತೂ ಇಲ್ಲ. ಅವ್ರು ನಾಳೆ ಬರ್ರಿ ಅಂತ ಹೇಳಿ ಕಳಿಸ್ತಾ ಇದ್ದಾರಂತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಕೆಲಸ ಕೊಡಬೇಕು ಅಂತ ಅಲ್ಲಿ ಪಂಚಾಯತಿಯಿಂದ ನಮಗೆ ಎಲ್ಲ ಈ ನಾಟಕದ ರೂಪದಾಗೆಲ್ಲ ಬಂದು ಮಾತಾಡಿದ್ರು ಕೊತ್ತೂರಲ್ಲಿ. ಇವಾಗ ನಿಮ್ಗೆ ಏನಾರ ಕೆಲಸ ಕೊಡಲಿಲ್ಲ ಅಂದರೆ ಒಂದು ವೇಳೆ 15 ದಿನ ಆದಮೇಲೆ ಅದ್ರ ದುಡ್ಡು ಹಾಕ್ತಾರೆ ಅಮೌಂಟು ಅಂದರು. ಅಮೌಂಟೂ ಇಲ್ಲ, ಕೆಲಸನೂ ಇಲ್ಲ. ಅದಕ್ಕೆ ಕೆಲಸ ಕೇಳಕ್ಕೆ ಬಂದಿದ್ರು. ಅದು ಈಗ ಯಾವ ಕೆಲಸಗಳಾಗಿದಾವೆ ಅಲ್ಲಿ ಊರಲ್ಲಿ ಈಗ ಆಗಿದೆ ಸರ್. ಎಲ್ಲ ಚರಂಡಿ ಕೆಲಸಗಳೆಲ್ಲ ಆಗ್ತಾ ಇದ್ದಾವೆ. ನಮ್ಮ ಸಂಘದಿಂದ ಯಾರನ್ನೂ ಕರೆದಿಲ್ಲ ಕೆಲಸಗಳಿಗೆ. ಯಾರ್ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್. ಅವ್ರವ್ರ ಪಾಡಿಗೆ ಅವ್ರವ್ರು ಎಲ್ಲ JCP ಇಡಿಸಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು ಕೂಲಿಯವ್ರು ಯಾರು ಮಾಡ್ತಾ ಇರೋದು ಗೊತ್ತಿಲ್ಲ. ಕೆಲಸಗಳು ಆಗ್ತಾ ಇದ್ದಾವೆ. ಅಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ನಮ್ಮೂರಲ್ಲಿ. ಎನರ್ಜಿ ವರ್ಕ್ ಅದು ಏನಂತ ಗೊತ್ತಿಲ್ಲ. ಚರಂಡಿ ವರ್ಕ್ಗಳೆಲ್ಲ ಎನರ್ಜಿ ವರ್ಕ್ ಆಗೋದು ಅಲ್ವಾ? ಅದೇ ಆಗ್ತಾ ಇದೆ. ಅಂದರೆ ನಾವು ಇವಾಗ ಅಪ್ಲೈ ಮಾಡಿದ್ಮೇಲೆ ನಮಗೆ ಕೂಲಿ ಅಂತ ಕೊಡಬೇಕಲ್ವಾ? ಅದು ಯಾವ್ದಾದ್ರು ಕೆಲಸಗಳಿಲ್ಲ, ಬೇರೆ ಥರನೂ ನಡೆಸ್ತಾ ಇದ್ದಾರೆ. ಅದಕ್ಕೆ ಒಂದು ಸತಿ ಕೇಳೋಣ ಅಂತ ಬಂದಿದ್ದೀವಿ. ಅವ್ರು ಯಾರು ಇಲ್ಲ. ಇನ್ಫಾರ್ಮ್ ಮಾಡಿದ್ರ ನೀವು ಬರಬೇಕಾದ್ರೆ? ಇಲ್ಲ, ಮಾಡಿಲ್ಲ. ಅದಕ್ಕೆ ಮುಂಚೆನೇ ಇದು ಮಾಡಿದ್ದೀವಿ. ಅದಕ್ಕೆ ಮುಂಚೆನೇ ಹೇಳಿದ್ದೀವಿ. ರಂಗನಾಥಣ್ಣ ಹೇಳಿದ್ದಾರೆ PDO ಬಂದಾಗ ಬರ್ರಿ ಅಂತ. ಅವತ್ತು ಮಳೆ ಬಂತು, ಹಂಗಾಗಿ ಬರೋಕ್ಕಾಗಿಲ್ಲ. ನಮ್ಮ ಸಂಘದವ್ರು ಯಾರು ಬರಲಿಲ್ಲ. ಮತ್ತೆ ತಿರುಗಿ ಇನ್ನೊಂದ್ಸತಿ ಫೋನ್ ಮಾಡಿದ್ವಿ, PDO ಇಲ್ಲ ಅಂದ್ರು. ಇವತ್ತೂ ಇಲ್ಲ. ಇವಾಗ ನಾಳೆ ಬರ್ರಿ ಅಂದ್ರಂತೆ. ಯಾರ ಹತ್ರ ಫೋನ್ ಮಾಡಿದ್ರಂತೆ. ಮತ್ತೇನ್ ಮಾಡ್ತೀರಾ? ನಾಳೆ ಬರ್ತೀರಾ? ನಾವು ಹೋಗಲ್ಲ. ನಾವು ನೈಟ್ ಎಲ್ಲ ಇಲ್ಲೇ ಇರ್ತೀವಿ, ನಾವು ಹೋಗಲ್ಲ. ಕೆಲಸ ಕೆಡಿಸ್ಕೊಂಡು 150 ರೂಪಾಯಿ ಕೂಲಿ ಕೊಡ್ತಾರೆ. ಇವತ್ತು 150 ರೂಪಾಯಿ ಕೆಡಿಸ್ಕೊಂಡ್ ಬಂದಿದ್ದೀವಿ, ಬರೋಕ್ಕಾಗಲ್ಲ. ಆ 150 ರೂಪಾಯಿ ಕಮ್ಮಿ ಆಗುತ್ತೆ ಅಂತಾನೆ 390 ರೂಪಾಯಿ ಕೊಡ್ತಾರೆ. ಗೌರ್ಮೆಂಟ್ಗೆ ಅಪ್ಲೈ ಮಾಡೋಣ ಅಂತ. ಕೊತ್ತೂರು ಗ್ರಾಮದ ಮಮತಾ ತಮಟೆ ಸಂಸ್ಥೆಯ ಕಾರ್ಯಕರ್ತೆ ಮಾತನಾಡಿ, MGNREGA ಯೋಜನೆಯ ಅಡಿಯಲ್ಲಿ ಫೀಲ್ಡ್ ವರ್ಕ್ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬೀದಿ ನಾಟಕ ಮುಖಾಂತರ ಜನರಿಗೆ ಅರಿವು ಮೂಡಿಸುತ್ತಿದ್ದರು. ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲಾ ಗ್ರಾಮದ ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಬಗ್ಗೆ ಮಾಹಿತಿ ತಿಳಿಸಿ, ಗ್ರಾಮ ಪಂಚಾಯಿತಿಗಳಲ್ಲಿ ಇಷ್ಟೆಲ್ಲ ಸೌಲಭ್ಯವಿರುತ್ತದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಚಾರಿಸಲು ಬಂದಾಗ ಅರ್ಜಿ ಹಾಕಿ 1.5 ತಿಂಗಳಾದರೂ ನಮಗೆ ಕೆಲಸ ನೀಡಿಲ್ಲ. ಕೊತ್ತೂರು ಗ್ರಾಮದಿಂದ ಸಿಕೆಪುರ ಗ್ರಾಮ ಪಂಚಾಯಿತಿಗೆ ಸುಮಾರು 5 ಕಿಲೋಮೀಟರ್ ದೂರದಿಂದ ಮಹಿಳೆಯರು ಕಾಲುನಡಿಗೆಯಿಂದ ಪಂಚಾಯಿತಿಯವರೆಗೂ ನಡೆದುಕೊಂಡೇ ಬಂದಿದ್ದಾರೆ. ಸಿಕೆಪುರ ಗ್ರಾಮ ಪಂಚಾಯಿತಿ ಕೊತ್ತೂರು ಗ್ರಾಮದ ಅಧ್ಯಕ್ಷರಾದ ರತ್ನಮ್ಮ ಕೊಂಡಪ್ಪನವರು ತಡವಾಗಿ ಗ್ರಾಮ ಪಂಚಾಯಿತಿಗೆ ಬಂದು, ನಮ್ಮ ಗಮನಕ್ಕೆ ಈ ವಿಷಯಗಳು ಬಂದಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾವ ಯಾವ ಸೌಲಭ್ಯಗಳು ಸಿಗುತ್ತೋ ಆ ಸೌಲಭ್ಯಗಳನ್ನು ಹೆಣ್ಣು ಮಕ್ಕಳಿಗೆ ಒದಗಿಸಿಕೊಡುತ್ತೇನೆ, ಅದರ ಜೊತೆಗೆ ನ್ಯಾಯವನ್ನು ಕೊಡಿಸುತ್ತೇನೆ. ಕಾರಣಾಂತರಗಳಿಂದ ತಡವಾಗಿರಬಹುದು. ನಮ್ಮ ಅಧಿಕಾರಿಗಳಿಂದ ಏನಾದರೂ ತೊಂದರೆ ಆಗಿದ್ದರೆ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ನಮ್ಮ PDO ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಹಾಗೂ ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಖಾತ್ರಿಯಿಂದ NMR ಹಾಕಿಸುತ್ತೇನೆ ಮತ್ತು ನಾಳೆ ಇವರಿಗೆ ಉದ್ಯೋಗ ಕೊಡಿಸುತ್ತೇನೆ. ಕೆಲಸಗಳು ಆಗಿಲ್ಲ ಅಂದರೆ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಅಪ್ರೂವಲ್ ಮಂಜೂರು ಮಾಡಿಸಿಕೊಂಡು ಕೆಲಸ ಕೊಡುತ್ತೇವೆ. ಕೆಲಸ ಮಂಜೂರು ಆಗಿಲ್ಲ ಅಂದರೆ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಹಳ್ಳಿಗಳಲ್ಲಿ 2 ಕಿಲೋಮೀಟರ್ ಒಳಗೆ ಇರುವ ಹಳ್ಳಿಗಳಿಗೆ ಮಂಜೂರು ಆಗಿರುವ ಕಡೆ ಹೆಣ್ಣು ಮಕ್ಕಳಿಗೆ ಅಥವಾ ಫಲಾನುಭವಿಗಳಿಗೆ ಉದ್ಯೋಗ ಕೊಡುತ್ತೇವೆ ಹಾಗೂ ಉದ್ಯೋಗ ಖಾತ್ರಿಯ ಬಗ್ಗೆ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಎಂದು ಬಹಳ ಸಂಕ್ಷಿಪ್ತವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಬಿಲ್ ಕಲೆಕ್ಟರ್, ತಿಪ್ಪೇಸ್ವಾಮಿ, ಹರಿಹರಪುರ, ಕೊತ್ತೂರು ಗ್ರಾಮದ ಮಹಿಳಾ ಸ್ವಸಹಾಯ ಸಂಘದವರು ಗಂಗಮ್ಮ, ಜಯಲಕ್ಷ್ಮಮ್ಮ, ಶಾಕುಂತಲ, ಮಮತಾ, ನಿರ್ಮಲಾ, ಯಲ್ಲಮ್ಮ, ಲಕ್ಷ್ಮೀ
ಲಕ್ಷ್ಮೀದೇವಿ, ಕರಿಯಮ್ಮ, ರತ್ನಮ್ಮ, ಜ್ಯೋತಿ, ನಿಂಗಮ್ಮ, ಹರಿಹರಪುರ ಗ್ರಾಮಸ್ಥರು, ಕೊತ್ತೂರು ಗ್ರಾಮಸ್ಥರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಕೆಲಸ ಕೇಳಕ್ಕೆ ಒಬ್ರಿಗೊಬ್ರು ಇಲ್ದಂಗೆ ಎತ್ಲಾಗ ಅದೇ ಹೋಗ್ಯಾರ. ಅವ್ರು ಬಂದು ಹೇಳೋವರೆಗೂ ನಾವು ವಾಸಿಗೆ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ. ಹಿಂಗೆ ಹೋಗ್ಬಿಟ್ರೆ ಆತ ನಾವು ಹೆಣ್ಮಕ್ಳೆಲ್ಲ ಬಂದಿರ್ತೀವಿ. ನಾವು ಅರ್ಜಿ ಹಾಕಿಲಿ ತಿಂಗಳು 1.5 ತಿಂಗಳು ಆಗ್ತಾ ಬರ್ತೈತೆ. ಹಿಂಗೆ ಹೋಗ್ಬಿಟ್ರೆ ಹೆಂಗೆ ನಾವೇನು ಮಾಡಬೇಕು? ಹಿಂಗೆ ನಾವೆಲ್ಲ ಕೆಲಸ ಕೆಡಿಸ್ಕೊಂಡು ಬಂದಿದ್ದೀವಲ್ಲ, ನಾವು ಹೋಗಲ್ಲ. ಅದು ಯಾರು ಯಾವಾಗ ಬರ್ತಾರೋ ಬರಲಿ, ನಾವು ಹೋಗಲ್ಲ. ಮತ್ತೆ ಬಂದು ಹೇಳೋವರೆಗೂ ಸರ್ತೆ ನಾವು ಹೋಗಲ್ಲ. ತಿಂಗ್ಳಕ್ಕೆ ಅಲ್ಲ, ನೀವು ಅರ್ಜಿ ಹಾಕಿ ತಿಂಗಳಿನವರೆಗೂ ಏನ್ 3 ಮಾಡ್ತಿದ್ರಿ? ತಡೆ ಬಂದು ಹೋಗಿದ್ದೀವಿ. ಒಬ್ರಿಗೊಬ್ರೆ ಕೈ ಸಿಗ್ತಾ ಇಲ್ಲ. 3 ತಡೆ ಬಂದೋದ್ರು. ಅಧ್ಯಕ್ಷರು ಬಂದಿಲ್ಲ? ಇಲ್ಲ, ಯಾರು ಬಂದಿಲ್ಲ. ಮತ್ತೆ ನಿಮ್ಮ ಊರಿನ ಗ್ರಾಮಸ್ಥರು ಈ ಗ್ರಾಮ ಪಂಚಾಯತ್ ಸದಸ್ಯರು ಏನ್ ಹೇಳ್ತಾವ್ರೆ? ಮೆಂಬರ್ ಬಂದಿಲ್ಲ, ಯಾರು ಬಂದಿಲ್ಲ. ಅದಕ್ಕೆ ನಾವೇ ಹೆಣ್ಮಕ್ಳು ಹೋಗೋಣ ಅಂತ ಎಲ್ಲ ಬಂದಿದ್ದೀವಿ. ತಗೊಂಡೋಗಿಲ್ಲ. ನಾವು ಟಮಟೆ ಸಂಘದವ್ರು ಹೇಳಿರೋದ್ರಿಂದ ನಾವು ಬಂದು ಕೆಲಸ ಕೇಳಿದ್ದೀವಿ, ಅರ್ಜಿ ಹಾಕಿದ್ದೀವಿ. ಅರ್ಜಿ ಹಾಕಿರೋದ್ರಿಂದ ಇವ್ರು ಬಂದು ನಮಗೆ ಮೊನ್ನೆ ಹೆಣ್ಮಕ್ಳು ಬಂದಾಗ ಒಬ್ಬರೊಬ್ಬರೇ ಇಲ್ದಂಗೆ ಅದೇ ಹೋಗಿದ್ದಾರೆ ಕೆಲಸ ಕೆಡಿಸ್ಕೊಂಡು ನಾಳಕ್ಕೆ ಕೆಲಸ ಕೆಡಿಸ್ಕೊಂಬಕ್ ಆಗಲ್ಲ. ನಾವು ಬರೋವರೆಗೂ ನಾವು ಹೋಗಲ್ಲ. ಅವ್ರು ಯಾವಾಗ ಗೊತ್ತಲ್ಲ ಬರ್ಲಿ, ನಾವು ಇಲ್ಲೇ ಇರ್ತೀವಿ. ಹೊಸಳು ಹಾಗಾದ್ರೆ ಬರೋವರೆಗೂ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ ಹೊಸಳು. ಅಷ್ಟೇ, ಕೂಲಿ ಕೊಡೋದು ಹೋಗಲ್ಲ, ಬರ್ಲಿ. ಅವ್ರು ಯಾವಾಗ ಬರ್ತಾರ ಬರ್ಲಿ, ನಾವು ಇಲ್ಲೇ ಇರ್ತೀವಿ, ಹೋಗಲ್ಲ. ಏನಮ್ಮ ವಿಚಾರ? ಅರ್ಜಿ ಹಾಕ್ಕೊಟ್ಟಿದ್ದೀವಿ. 15 ದಿನ ಆಯ್ತು ಅರ್ಜಿ ಹಾಕಿ, ಇನ್ನೂ ನಮಗೆ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಕೂಲಿ ಕೆಲಸ ಕೊಡೋದು? ಹರಿಹರಪುರದಾಗ ಕೊಡೋದು. ಏನಲ್ಲ, ಎಲ್ಲೆಲ್ಲಿ ಕೆಲಸ ಇದ್ರೆ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ರು. ಪಂಚಾಯತಿಯಿಂದ ಹರಿಹರಪುರ ಅರ್ಜಿ ಹಾಕಿದ್ರು. 15 ದಿನ ಆಗಿತ್ತು. ಮತ್ತೆ ನೀವು ಮತ್ತೆ ಒಂದು PDO ಇರ್ಲಿಲ್ಲ ಸಾವತ್ತು. ನಾವು ಇಲ್ಲಿ ಬರ್ತಿದಂಗೆ ಅವ್ರು ಅದೇ ಹೋದ್ರು. ಇವತ್ತು ಬಂದಿದ್ದು ಇವತ್ತು ಸಿಗ್ತೀವಿ. ಇವತ್ತು ಬಂದ್ರೆ ಇವತ್ತು ಸಿಗ್ತೀವಿ. ಇವತ್ತು ಏನು ಹೇಳ್ತಾರೆ PDO? ನಾಳೆ ಬರ್ರಿ ಅಂತ ಹೇಳ್ತಾರೆ. ಕೆಲಸ ಕೆಲ್ಸ್ಕೊಂಡು ಇಲ್ಲೇ ಇದ್ದರೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಇಲ್ಲೇ ಇರ್ತೀವಿ. ಹೋಗಲ್ಲ, ಇವತ್ತು ಇಲ್ಲೇ ಇರ್ತೀವಿ. ಇವತ್ತು ನೈಟ್ ಸಾಯಂಕಾಲವರೆಗೂ ಇರ್ತೀವಿ, ಹೊಸಳು ಇರ್ತೀವಿ. PDO ಅಲ್ಲ, PDO ಬರಲ್ಲ ಅಂತಾರಲ್ಲ, ಇರ್ತೀರಾ ಇಲ್ಲೇನೆ? ಮನೆಗೆ ನಿಮ್ಮ ಯಜಮಾನ್ರು ಗಲಾಟೆ ಹೇಳೋದು ಅವ್ರಿಗೂ ಒಂದು ಏನಂತ? ಹೇಳೋದು ಹರಿಹರಪುರ ಗ್ರಾಮಸ್ಥರು ಒಂದು ಕೆಲಸದ ಬಗ್ಗೆ ನಿಮಿತ್ತವಾಗಿ ಬಂದಿದ್ದಾರೆ. ಅವರು ಕೆಲಸ ಕೊಟ್ಟಿಲ್ಲ ಅಂತೇಳಿ ಒಂದು ಧರಣಿ ಸತ್ಯಾಗ್ರಹ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಪಂಚಾಯತಿಯಿಂದ ಬಿಲ್ ಕಲೆಕ್ಟರ್ ಆಗಿ ನೀವು ಏನು ವರ್ತನೆ ಕೊಡ್ತೀರಾ, ಏನು ಈಗ ಈ ಸಂದರ್ಭದಾಗೆ ನಮ್ಮ PDO ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೀನಿ. ಅವರು ಕೆಲಸದ ನಿಮಿತ್ತ ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಇದೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅಧ್ಯಕ್ಷರು ಫೋನ್ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ನನಗೆ ಈ NRIG ಅರ್ಜಿ ಬಂದಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. NRIG ಸೆಕ್ಷನ್ ನೋಡೋದಕ್ಕೆ ಅಂತ ಕಾಯಕ ಮಿತ್ರ ಮತ್ತು ಕಂಪ್ಯೂಟರ್ ಆಪರೇಟ್ರು ನಮ್ಮ PDO ಈ NRIGನೆಲ್ಲ ವಿಲೇವಾರಿ ಮಾಡ್ತಾರೆ. ಅದು ಅರ್ಜಿ ಬಂದರು. ಈ ಜನ ಬಂದಿರೋ ಉದ್ದೇಶದಿಂದ ನಾನು ಈ ಅರ್ಜಿಗಳು ತೊಗೊಂಡಿದ್ದೀನಿ. ಈ ಅರ್ಜಿಯಲ್ಲಿ 8/10/2022 ಅರ್ಜಿ ಕೊಟ್ಟಿದ್ದಾರೆ ಕೆಲಸ ಬೇಕು ಅಂತ. ನಿಂಗಮ್ಮ ಮತ್ತು ಜಯಲಕ್ಷ್ಮಮ್ಮ, ಜ್ಯೋತಿ ಇವನ್ನೆಲ್ಲ ಒಳಗೊಂಡಂತೆ ಸುಮಾರು 20 ಜನ ಮಹಿಳಾ ಕೆಲಸಗಾರರು ಪಂಚಾಯತಿ ಫಾರಂ ನಂಬರ್ 6 ಅರ್ಜಿ ಸಲ್ಲಿಸಿರ್ತಾರೆ. ಈಗ ಅರ್ಜಿ ಸಲ್ಲಿಸಿದಾದ್ಮೇಲೆ ಇವರು ಕಾಯಕ ಮಿತ್ರನ ಕೇಳಿದರೆ ನಾವು PDO ಗಮನಕ್ಕೆ ತಂದಿದ್ದೀವಿ ಅಂತಾರೆ. ಅದಕ್ಕೆ PDO ನಾಳೆ ಬಂದು ಇದ್ರ ಬಗ್ಗೆ ನಾನು ಸೂಕ್ತ ಕ್ರಮದ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರೆ. ಈಗ ಅಧ್ಯಕ್ಷರು ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದರೆ. ನಾಳೆವರೆಗೂ ಇಲ್ಲೇ ಇರ್ತೀವಿ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಇದ್ರ ಬಗ್ಗೆ ನಾನು ಅಧ್ಯಕ್ಷರಿಗೆ ಈಗಾಗಲೇ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದರೆ. ಇನ್ನೊಂದ್ಸಲ ಇದು ಮಾಡ್ತೀನಿ ಇದ್ದಾರೆ. ಈಗ ಒಂದು ಸ್ವಲ್ಪ ಬಾರಣ ಬಂದೋಗಿ ಅಂತ ಇವರೆಲ್ಲ ಬಂದು ಕ್ವಶನ್ ಕೇಳ್ತಾರೆ. ಈಗ ಅಕ್ಕೇನಾದ್ರು ಕರ್ಕೊಂಡು ನೀನು ಬಂದು ಈಗ ನಮ್ಮ ಪಂಚಾಯತ್ ಈಗ ಇವರು ಅರ್ಜಿ ಕೊಟ್ಟಿರೋದು ಡೇಟ್ ತೊಗೊಂಡಿದ್ರೆ ಎಲ್ಲ ಓಸಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನೀನು ಬಂದು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಣ್ಣ ಬರ್ಬೇಕು, ನಿಮ್ ಕೂಲಕುಸುಮ ಮಾತಾಡಿ ಹೋಗ್ಬೇಕು ಅಷ್ಟೇ. ಎಲ್ಲ ಜನಗಳು ಹರಿಹರಪುರದವರು ಎಲ್ಲ ಅದನ್ನೇ ಬಂದ್ಬಿಟ್ಟು ಜನಗಳು ಪಂಚಾಯತಿ ಬಂದ್ಮೇಲೆ ಅಧ್ಯಕ್ಷರಾಗಿ ಒಂದು ಸ್ವಲ್ಪ ಸಂದೇಶ ಹೇಳ್ಬೇಕಣ್ಣ. ಹ್ಞೂಣ್ಣ, PDO ಗಮನಕ್ಕೆ ತಂದು ಇದನ್ನ ಅತಿ ಬೇಗನೆ ಪರಿಶೀಲನೆ ಮಾಡಿ ನಿಮ್ಮೆಲ್ಲರಿಗೂ ಉದ್ಯೋಗ ಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನೀನು ಸಮಜಾಯಿಸಿ ಹೇಳೋದು ಒಂದು ಅಧ್ಯಕ್ಷ ಕರ್ತವ್ಯ. ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ಅವಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರ್ತದಣ್ಣ. ಅದಕ್ಕೆ ಜನ ಬಂದರು, ಅವರು ನಾಳೆ ಬರ್ರಿ ಅಂತ ಕಳಿಸಿ
ತಗೊಬಿಡು, ನಾಳೆ ಬರ್ರಿ ಅಂತಂದು ಹೇಳಿದ್ರೆ ಅವರು ಇಲ್ಲೇ ಇರ್ತಾರೆ ಬರಲ್ಲ ನಾಳೆ ಬರಲ್ಲ ಇವತ್ತೇ ಇರ್ತಾರೆ. ಮಾತಾಡುವವರು ಅಷ್ಟೇ ಅವ್ರ ಹತ್ರ. ತಾಲೂಕು ನಾವು ತುಮಕೂರು ಡಿಸ್ಟಿಕಲ್ಲಿ ನಮ್ಮ ಸಿಕೆಪುರ ಅಂತ ಪಂಚಾಯತಿ ನಾವು ಎಲ್ಲೂ ನೋಡಿಲ್ಲ. ಯಾವುದೇ ಒಂದು ತಕರಾರು ಇರುತ್ತೆ ಅದಕ್ಕೆ ಬಿಲ್ಲುಗಳು ಮಾಡ್ತಾ ಇರ್ತಾರೆ. ಇನ್ನೊಂದು ಯಾವನ NREGನಲ್ಲಿ ಕೆಲಸಗಳು ಮಾಡಬೇಕಾದ್ರೆ ಅದ್ರಾಗ ಬೇಜಾನ್ ಅಕ್ರಮಗಳು ನಡೀತಾ ಇರ್ತವೆ. ಅವನ್ನ ಯಾರು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ CEO ಆಗಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಗಮನಕ್ಕೆ ತರಲ್ಲ. ಯಾರನ್ನ ಕೇಳೋರು ಬಂದರೆ ಅವ್ರನ್ನ ಕೇಸುಗಳೆಲ್ಲ ಮುಚ್ಚಾಕ್ಬಿಡ್ತಾರೆ. ಯಾಕಂದರೆ ಇದು ಬಂದಿರ್ತಕ್ಕಂಥ ಹಳ್ಳಿ ಕಡೆಯಿಂದ ಸಮಸ್ಯೆಗಳು. ಒಂದು ಕೂಲಿ ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ಅವ್ರಿಗೆ 100 ರೂಪಾಯಿ ಆಗಲಿ 200 ರೂಪಾಯಿ ಕೊಡಲೇಬೇಕು. ಯಾರು ಸಂಬಂಧಪಟ್ಟ ರಂಗನಾಥ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಬಿಲ್ ಗೌರ್ಮೆಂಟ್ಗೆ ಹೋಗುತ್ತಂತ ಹೇಳ್ತಾರೆ. ಈ ಥರ ಇದ್ದಾಗ ವರ್ಚಸ್ಸುಗಳು ಹೆಂಗೆ ಇದು ಆಗೋದು? ಹಳ್ಳಿ ಕಡೆ ಇಷ್ಟೊಂದಿಗೆ ಒಂದು 60 ಜನ ಹೆಣ್ಮಕ್ಳು ಬಂದಿದ್ದಾರೆ. ಇದು ಕ್ರಮಬದ್ಧವಾಗಿ ಯಾರಾದರೂ ಕೇಳಬೇಕಂದ್ರೆ ಯಾರು ಕ್ರಮಬದ್ಧವಾಗಿ ಕೇಳ್ತಾರೋ ಅವ್ರ ಮೇಲೆ ಎಲ್ಲ ಒಂದು ಅವ್ರನ್ನ ನಿಮಗೆ ಗೊತ್ತಿಲ್ಲ ನೀವು ಮಾತಾಡ್ಬೇಡ್ರಿ ಸುಮ್ಮನೆ ಅಂತ ಹೇಳ್ತಾರೆ. ಇದಕ್ಕೆ ಜಿಲ್ಲಾ ಪಂಚಾಯತಿ CEO ಆಗಲಿ ಇಲ್ಲ EO ಆಗಲಿ ಇದು ಹೆಣ್ಮಕ್ಳ ಸಮಸ್ಯೆ ಬಂದು ನಮ್ಮ ಪಂಚಾಯತಿ ನಮ್ಮ ಅಧ್ಯಕ್ಷರಾಗಿರ್ತಾರೆ ಕೊತ್ತೂರು ಅವರು ಕೊಂಡಪ್ಪನ ಅವರು ಬಂದು ಇಲ್ಲಿ ಬಗೆಹರಿಸ್ಕೊಡ್ಬೋದು. ಹರಿಹರಪುರ ನಮ್ಮ ನಾಗಲಿಂಗಪುರ ಬರ್ಬೋದು, ದೊಡ್ಡಣ್ಣನೂ ಬರ್ಬೋದು. ಸಿಕೆಪುರ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತು ಸದಸ್ಯರುಗಳು ಇವ್ರ ಕುಂದುಕೊರತೆಗಳೇನೋ ಈ ಹೆಣ್ಮಕ್ಳ ಕಷ್ಟಗಳೇನೋ ಅವ್ರು ಯಾವ ರೀತಿ ಅರ್ಜಿ ಕೊಟ್ಟಿದ್ರೆ ಅದು ಯಾವ ರೀತಿ ವಿಲೇವಾರಿ ಮಾಡಬೇಕು ಅದ್ರ ಬಗ್ಗೆ ಅವ್ರು ಸಂಬಂಧಪಟ್ಟಂಥ ತನಿಖೆ ಅಧಿಕಾರಿಗಳು ಕರೆಸಿ ಅದಕ್ಕೆ ಮಾಡಿಕೊಡ್ಬೇಕು. ಇದನ್ನು ಮಾತಾಡಿ ಎಲ್ಲರೂ ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ನ್ಯಾಯ ಒದಗಿಸ್ಕೊಡಿ. ಯಾರು ಕೆಲಸ ಕೇಳ್ತಾರೋ ಅವ್ರು ಮಾಡ್ತೀನಿ ಅಂದರೆ ಒಂದು 50 ಜನ 30 ಜನ ಗ್ರೂಪ್ ಮಾಡ್ಕೊಂಡು ನಾವು ಮಾಡ್ತೀನಿ ಅಂತ ಹೆಣ್ಮಕ್ಳು ಅವ್ರು ಕೆಲಸ ಮಾಡ್ತೀನಿ ಅಂತ ಬಂದವ್ರಿಗೆ ಅದನ್ನ ಪ್ರಾಧಾನ್ಯತೆ ಕೊಟ್ಟು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅದು ಸಂಬಂಧಪಟ್ಟಂತ ಅವ್ರು ಕೆಲಸ ಮಾಡ್ತಾರೆ. ದುಡ್ಡು ಕೊಟ್ಟರೆ ನೀವು ಕೆಲಸ ಮಾಡ್ತಾರೆ. ಆ ದುಡ್ಡು ಅಂದರೆ ಇವರು ಕೆಲಸ ಆದೇಶ ಮುಂಜಾರಾತಿ ಆದೇಶ ಕಳಿಸ್ಕೊಡ್ಲಿ ಸಂಬಂಧಪಟ್ಟ ಆಮೇಲೆ ಅವರು ಒಂದು 20 ಜನ 10 ಜನ ಹೆಣ್ಮಕ್ಳು ಯಾವುದೋ ಒಂದು ಸಂಘದಲ್ಲಿ ಒಂದು ಚೀಟಿನಲ್ಲಿ ದುಡ್ಡು ತೊಗೊಂಡು ಅವ್ರು ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ಇವ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೋ ಒಂದು ಧನ್ವಿನ್ ಶೆಡ್ ಆಗಲಿ ಬದುವಿಂದಾಗಲಿ ಈಗ CC ರೋಡ್ಗಳು ಬಂದಿದ್ದಾವೆ, ಇಷ್ಟು ಮೀಟ್ರ್ ಅಂತ ಇರ್ತವೆ, ಅದನ್ನು ಕೇಳಬೇಕು. ಅವ್ನಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಂದಾಗ NREG ಕೆಲಸದ ಮಹತ್ವದ ಬಗ್ಗೆ ಅವ್ರು ತಿಳಿಸ್ಬೇಕು. ಹಿಂಗೆ ಮಾಡ್ಕೊಳ್ಳಿ, ಇಂಥ ಸಂಘದವ್ರು ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಕೆಲವೊಂದು ಎಷ್ಟೆಷ್ಟೋ ಸರ್ಕಾರದಲ್ಲಿ ಕೋಟಿಗಟ್ಟಲೆ ಲಪ್ಟಾಯಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಹೆಣ್ಮಕ್ಳಿಗೆ ಯಾಕೆ ಮೋಸ ಮಾಡಬೇಕು? ಸರ್ಕಾರ ಬಂದಂಥ DC ಅಪ್ರೂವಲ್ ಮಾಡಲಿ, ಜಿಲ್ಲಾ ಪಂಚಾಯತಿ CEO ಅಧ್ಯಕ್ಷರಿಗೆ ಅವ್ರಿಗೆ ಅಪ್ರೂವಲ್ ಮಾಡಲಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕರೆಸಿ ಈ ನಮ್ಮ ಎಲ್ಲ ಈ ಮಮತಮ್ಮ ತಮಟೆ ಸಮಸ್ಯೆ ಅವರು ಸಹ ಹೆಣ್ಮಕ್ಳೆಲ್ಲ ಕರ್ಕೊಬಂದು ಇದು ಮಾಡಿದರೆ ಅವ್ರಿಗೂ ಒಂದು ಎಲ್ಲ ಹೆಣ್ಮಕ್ಳ ಕಡೆಯಿಂದ ನಮ್ಮ ಪಂಚಾಯತಿ ಸಿಬ್ಬಂದಿ ಅವರು ಇವು ನಮ್ಮ ನ್ಯೂಸ್ ಪತ್ರಿಕೆ ಅವರು ಮಾಧ್ಯಮದವರು ವಿಡಿಯೋ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಹೋದರಿಗಾಗಿ ನಾವೆಲ್ಲ ಕೇಳ್ಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷ ಪರ ಮಾಡ್ತಿದ್ದೀನಿ ನಾನು. ಅವ್ರಿಗೆ ಈಗಾಗಲೇ NREG ಕೆಳಗಡೆ ಕೆಲಸ ಕೇಳಿದಾರಂತೆ. 20-25 ದಿವಸ ಆಗಿದೆ, ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಅದನ್ನು ಸಂಬಂಧಪಟ್ಟ ಅಧಿಕಾರಿ ಜೊತೆ ಚರ್ಚೆ ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿ ಇವತ್ತು ನಮ್ಮ PDO EO ಆಮೇಲೆ ಅಸಿಸ್ಟೆಂಟ್ ಎಲ್ಲ ಸೇರಿ ತುಮಕೂರು ಜಿಲ್ಲಾ ಪಂಚಾಯತ್ ಮೀಟಿಂಗಲ್ಲಿದ್ದಾರೆ. ಅವ್ರನ್ನ ನಾಳೆ ಕರೆಸ್ಬಿಟ್ಟು ಈಗ ಏನು 20 ದಿವಸ ಆಗಿದೆ ಅರ್ಜಿ ಕೊಟ್ಟು 20 ದಿವಸ ಆಗಿದೆ, ಅದಕ್ಕೆ 1.5 ತಿಂಗಳಾಗಿರೋರು ಇದ್ದಾರೆ, 20 ದಿವಸ ಆಗಿರೋರು 3-4 ಟೈಪಲ್ಲೆಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅವ್ರಿಗೆ ಕೆಲಸ ಕೊಡ್ತಿದ್ದು ನಮ್ಮ ಪಂಚಾಯತಿ ಕಡೆಯಿಂದ ಅದು ಈಗ ಸಾಬೀತಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿ ಜೊತೆ ಚರ್ಚೆ ಮಾಡಿ ನಾಳೆ ಅವ್ರನ್ನ ಕರೆಸ್ಕೊಂಡು ಅದನ್ನು ಯಾವ್ಯಾವುದರಲ್ಲಿ ಕ್ಲೈಮ್ ಮಾಡ್ಬೋದು ನೋಡಿ ಅವ್ರಿಗೆ ನಾನು ಖಂಡಿತ ಈ ಬಂದಿರೋಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀನಿ. ಬರೋಂಥ ಅಮೌಂಟ್ ಕೊಡಿಸ್ಕೊಡ್ತೀನಿ. ಕೊಡಬೇಕು, ಅದು ಕಾರಣಾಂತರದಿಂದ ಲೇಟ್ ಆಗಿದೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ PDO ಮೇಲೆ ಕ್ರಮ ಜರುಗಿಸಿ, ಇಲ್ಲಿ ನಮ್ಮ ಆಫೀಸ್ನಾಗ ಯಾರು ಸ್ಟಾಫಲ್ಲಿ ಹೆಚ್ಚು ಕಡಿಮೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರಿಗೆ ಸೂಕ್ತ ನ್ಯಾಯ ಕೊಡಿಸ್ತೀನಿ. ಆಮೇಲೆ ಜೊತೆಗೆ ಹೆಣ್ಮಕ್ಳಿಗೆ ಏನು ನಿರುದ್ಯೋಗ ಭತ್ಯೆ ಇದೆಯಾ 15 ದಿವಸದ್ದು, ಅದು 20 ದಿವಸದ ಇರ್ಬೋದು, ಅದನ್ನು ಕೊಡ್ಸೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ, ಕೊಡಿಸ್ತೀನಿ ನಾನು ಮತ್ತು ಹೇಳ್ತೀನಿ. ಆಮೇಲೆ ಹೆಣ್ಮಕ್ಳು ಹರಿಹರಪುರ ಕೊತ್ತೂರು ಕೋಟೆ ನಮ್ಮ ಸಂಬಂಧಪಟ್ಟ 7 ಹಳ್ಳಿಯಿಂದ ಯಾರು ಬಂದಿದ್ದಾರೋ ಗೊತ್ತಿಲ್ಲ. ಯಾವ ಎಲ್ಲ ಹಳ್ಳಿ ವೈದ್ಯರು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಸಂಬಂಧಪಟ್ಟ ಡಾಟಾ ಎಂಟ್ರಿಗೆ. ಈಗ ಅವ್ರಿಗೆ ಇವತ್ತು NMR ತೆಗೆಸ್ತಾ ಇದ್ದೀನಿ. NMR ತೆಗೆಸ್ಬಿಟ್ಟು ನಾಳೆನೇ ಇವ್ರಿಗೆ ಉದ್ಯೋಗ ಕೊಡೋಕ್ಕೆ ಏರ್ಪಾಡು ಮಾಡಿದ್ದೀನಿ. 3-4 ಕಡೆ ಆಯಾ ಊರಲ್ಲೇ ಅಲ್ಲೇ ಕೆಲಸ ಕೊಡೋಕ್ಕೆ ಏರ್ಪಾಡು ಮಾಡಿದ್ದೀನಿ. ಇನ್ ಕೇಸ್ ಕೆಲವು ಊರುಗಳಲ್ಲಿ ಯಾವುದನ್ನು ವರ್ಕ್ ಅಪ್ರೂವ್ ಆಗಿಲ್ಲ ಅಂದರೆ ಜಿಲ್ಲಾ ಪಂಚಾಯತ್ ಅಪ್ರೂವಲ್ ತಗೋಬೇಕು. ಅಪ್ರೂವಲ್ ಆಗಿಲ್ಲ ಅಂದರೆ ಪಕ್ಕದವ್ರಿಗೆ 2 ಕಿಲೋಮೀಟರ್ ಒಳಗಡೆ ಅಂತ ಊರುಗಳಿಗೆ ನಾನು ಕನ್ವಿನ್ಸ್ ಮಾಡಿ ಅಲ್ಲಿಗೆ ನಾಳೆಯಿಂದಲೇ ಇವ್ರಿಗೆ ಉದ್ಯೋಗ ಕೊಡೋಕ್ಕೆ ಏರ್ಪಾಡು ಮಾಡಿಸ್ತಾ ಇದ್ದೀನಿ. ಈಗ ಉದ್ಯೋಗ ಖಾತೆ ಸೌಲಭ್ಯ ಏನಿದೆ, ತೀರಾ ಕೆಲವು ಚಿಕ್ಕ ಮಕ್ಕಳು ಏನಿದ್ರೆ ಆ ಮಕ್ಕಳನ್ನ 4ರಿಂದ 5 ಜನ ಮಕ್ಕಳು ನೋಡ್ಕೊಳ್ಳೋ ಅಂಥದಕ್ಕೆ ಒಂದು ಯಾರಾದರೂ ಅದರಲ್ಲಿ ನಮ್ಮಲ್ಲಿ ಒಂದು ಟೀಮಲ್ಲಿ ಬಂದಿರೋಂಥವ್ರಿಗೆ ಅವ್ರಿಗೆ ಅಟೆಂಡೆನ್ಸ್ ಕೊಡಿಸ್ತೀವಿ. ಕೊಡಿಸ್ಬಿಟ್ಟು ಅವ್ರ ಮಕ್ಕಳು ನೋಡ್ಕೊಂಡು ಒಬ್ಬರು ಏರ್ಪಾಡು ಮಾಡ್ತೀವಿ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರ್ತೀವಿ. ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಮಿಡಿಯೇಟಾಗಿ ಇವತ್ತು ಹೇಳಿ ಸಂಬಂಧಪಟ್ಟ ಹಾಸ್ಪಿಟ್ಲಿಗೆ ಹೇಳ್ಬಿಟ್ಟು ಒಂದು ಫಸ್ಟ್ ಏಡ್ ಬಾಕ್ಸ್ ತರಿಸ್ತಾ ಇದ್ದೀವಿ. ಎಷ್ಟುವರೆ ಕೆಲಸ ಮಾಡೋದು ಅಷ್ಟುವರೆಗೂ ಒಂದು ಫಸ್ಟ್ ಏಡ್ ಬಾಕ್ಸ್ ಇಡಿಸ್ತೀವಿ. ಆವಾಗ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಏನೋ ಅನಿವಾರ್ಯ ಆಗಿ ಅವ್ರಿಗೆ ಗಾಯನೋ ಇನ್ನೊಂದು ಬೇರೆ ಬೇರೆ ಥರ ಅನಾಹುತ ನಡೆದರೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಲ್ಲೇ ಇರುತ್ತೆ. ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ಗೆ ನಮ್ಮ ಸಂಬಂಧಪಟ್ಟ ಇವರು ಗ್ರಾಮ ಪಂಚಾಯತಿ ಸ್ಟಾಫ್ ಇರ್ತಾರೆ.
ಅವರು ನೋಡ್ಕೊತಾರೆ ಅದನ್ನು. ಹಾಸ್ಪಿಟ್ಲಿಗೆ ಸಂಬಂಧಪಟ್ಟು ಕರ್ಕೊಂಡೋಗಿ ಅವ್ರಿಗೆ ಏರ್ಪಾಟ್ ಮಾಡಿಸ್ತಾರೆ. ಮಕ್ಕಳಿಗೆ ಅಲ್ಲಿ ಕೆಲಸ ಮಾಡೋದಲ್ಲಿ ನೀರಿನ ವ್ಯವಸ್ಥೆ ಮಾಡಿರ್ತೀವಿ. ಜೊತೆಗೆ ಏನು ಅಂದರೆ ನಮ್ಮ ಇಂಜಿನಿಯರ್ ಕರೆಸಿಬಿಟ್ಟು ನಾಳೆಯಿಂದನೇ ಸಂಬಂಧಪಟ್ಟ NRE ಇಂಜಿನಿಯರ್ ಕರೆಸಿ ಅವ್ರಿಗೆ ಏನು ಕೊಡ್ತೀವಿ 309 ರೂಪಾಯಿ ಒಂದಿನದ್ದು ಮಧ್ಯೆ, ಆ 309 ರೂಪಾಯಿಗೆ ಸರಿಯಾಗಿ ಇಷ್ಟಿಷ್ಟು ಕೆಲಸ ಅಂತ ತೋರಿಸ್ತೀವಿ. ತಾಯಂದಿರು ಇವ್ರು ಕೆಲಸ ಬರ್ತಾರಲ್ಲ, ಇವರು ಹೆಣ್ಮಕ್ಳು ಅಥವಾ ಗಂಡಸರು ಎಲ್ಲರೂ ಸೇರಿ ಬರಲಿ. ಅವ್ರಿಗೆ ಒಂದು ಕೊಟ್ಟಿರೋಂಥ 1 ಮೀಟ್ರ್ ಇರ್ಬೋದು, 1.5 ಮೀಟ್ರ್ ಇರ್ಬೋದು, ಅದನ್ನು ಕೆಲಸ ಮುಗಿಸ್ಬಿಟ್ಟು ಅವರು ಬೆಳಗ್ಗೆ 9 ಗಂಟೆಗೆ ಬರಲಿ.